ಆ ಪೊಲೀಸ್ ಅಧಿಕಾರಿಗಳು ಕೇಳಿದ್ರು ಅವ್ರ ಹತ್ರ, ಬ್ಯಾಂಕ್ ಮ್ಯಾನೇಜರಿಗೆ ನಿಮ್ಮ ID ತಕೊಂಡು ಬನ್ನಿ ಅಂತ ಹೇಳಿ. ಈಗ ಬರ್ತಾನೆ ಅಂತ ಹೇಳಿ 3/4 ಗಂಟೆ ಬರದೆ ಓಡಿದವ. ಇಡೀ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಅಂತ ನಾವು ಪಾದಯಾತ್ರೆ ಮುಖಾಂತರ ಹೋಗಿ ಸರ್ಕಾರದ ಗಮನ ಸೆಳಿಬೇಕು. ಇದೊಂದು ದೊಡ್ಡ ರಾಜ್ಯದ ಸಂದೇಶ ಹೋಗ್ಬೇಕು. ಕೂಡಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ನಾವು ಬೇಕೋ ಬೇಡವ ಪೂರ ಬಂದ್ ಆಗ್ಬೇಕು. ಇಂಥ ಬಡ ಕುಟುಂಬಗಳಿಗೆ ಮಾರಕ ಆಗ್ಬಾರ್ದು. ಮಟ್ಟಣ್ಣವರ ಬಗ್ಗೆ ಗೊತ್ತಿದೆಯಾ ನಿಮ್ಗೆ? ಅವರು ವಿಧಾನಸೌಧಕ್ಕೆ ಬಾಂಬ್ ಇಟ್ಟವರು. ಅವ್ರು ಬಾಂಬ್ ಇಟ್ಟದಕ್ಕೆ ಅವ್ರ ಜೊತೆ ಸೇರ್ಕೊಂಡದ್ದು ನಾವು ಕೂಡ, ನಿಮ್ಮಂತವರಿಗೆ ಬಾಂಬ್ ಇಡ್ಲಿಕ್ಕೆ. ಏನಾದ್ರು ನಿಮ್ ಕಂಡ್ರ? ಯಾರು ಬಂದಿದ್ರು? ಇದು ಇಲಾಖೆಯವ್ರು ಯಾರು ಬಂದಿದ್ರು? ತಹಸೀಲ್ದಾರ್. ಏನು ಯಾರ್ಯಾರ? ಇಲ್ಲ, ನಿಮ್ಮ ಮನೆ ಹತ್ರ ಬರ್ತೇವೆ. ಮನೆ ಹತ್ರ ಬರಬೇಡಿ, ನಾನು ಇರುವುದಿಲ್ಲ, ನಾನು ಗದ್ದೆಗೆ ಹೋಗಿರ್ತೇನೆ ಅಂತ ಹೇಳಿ. ಇದೇ ಯೋಜನೆಯ ಎಲ್ಲಾ ಪಟಲಂಗಳು ಅಲ್ಲಿಗೆ ಬರ್ತಾರೆ. ನಿನ್ನ ಹತ್ರ ಕಟ್ಲಿಕ್ಕೆ ಆಗದಿದ್ರೆ ಊರಿನವ್ರ ಹತ್ರ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಕೇಸ್ ಕೊಟ್ಟರು ನನ್ನ ಫೋನ್ ಮಾಡ ಹಾಗಂತೆ ಯಾಕವ ನಂಗೆ ಆಗಂತ ಫೋನ್ ಮಾಡಿ ಇನ್ನೊಂದು 5 ನಿಮಿಷ ಗದ್ದೆ ಹೋಯ್ತಾ ಬಂದು ಇರೋ ಕಟ್ಟು ಕೊಡ್ತೀನಿ ಅಂದಕ್ಕ ಇಷ್ಟು ಘಟನೆ ನಡೆದ್ರೆ ನಾನು ಬದುಕುವುದಿಲ್ಲ ಅಂತ ಹೇಳಿ ಮನೆ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಕಿಟಕಿಗೆ ನೇಣು ಹಾಕೊಂಡು ಸಾಯ್ತಾರೆ. ಅಲ್ಲಿಯ ಡೀಲ್ ಮಾಸ್ಟರ್ ನರೇಂದ್ರ ಸ್ವಾಮಿ ಅನ್ನುವಂತ ಶಾಸಕ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾನೆ, ಅದು ಆತ್ಮಹತ್ಯೆ. DC ಆಫೀಸ್ಗೆ ಒಳಗೆ ಕರ್ಕೊಂಡು ಅಲ್ಲೇ ಧರ್ಮಸ್ಥಳ ಒಬ್ಬ ಮುಂದೆ ಕೂತಿರು. ಧರ್ಮಸ್ಥಳ ಸಂಘದವರು ಬಂದು ಗಣಸು ಇನ್ನೂ 6 ವರ್ಷ ಜನ ಆ ಕಡೆ ಇದ್ರು. ಅವನೊಬ್ಬನ ಒಳಗೆ ಕೊಟ್ರು. ಅವರು ಕಳಿಸ್ಬಿಟ್ಟು ಇಡೀ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಜನಗಳನ್ನು ಸೇರಿಸಿ ಅದು ಲೋ ಬಿಪಿ ಲೋ ಬಿಪಿ ಲೋ ಬಿಪಿ ಲೋ ಬಿಪಿ. ಇವತ್ತು ಲೋ ಬಿಪಿ ಯಾರಿಗೆ ಗೊತ್ತಾ? ಮಂಡ್ಯದ DC ಗೆ ಲೋ ಬಿಪಿ, ಶಾಸಕ ನರೇಂದ್ರ ಸ್ವಾಮಿಗೆ ಲೋ ಬಿಪಿ, ಅಲ್ಲಿಯ ತಹಶೀಲ್ದಾರ್ಗೆ ಲೋ ಬಿಪಿ, ಮಹಾಲಕ್ಷ್ಮಿಯ ಗಂಡನಿಗೆ ಮಲ್ಲಣ್ಣನಿಗೆ ಲೋ ಬಿಪಿ, ಅಣ್ಣಪ್ಪನ ಮಂಜುನಾಥನ ಶಾಪ ಇದು. ನೀವು ಧರ್ಮಸ್ಥಳ ಸಂಘದವ್ರ ಜೊತೆ ಏನೋ ಮಾತಾಡಿದ್ರ ಅಂದ್ರೆ ಅವರು ಮಂದಿ ಈಚೆ ಕೈ ಹಿಡ್ಕೊಂಡು ಬಂದು ನಾನು ಏನಿದೆ ಮಾಡ್ಕೊಡ್ತೀನಿ ಆಯ್ತು ಅಂತ ಹಿಡ್ಕೊಂಡು. ಇದು ಆತ್ಮಹತ್ಯೆ ಅಂತ ಹೇಳಿ ಒಂದು ತುಂಡು ಕಾಗದ ಬರ್ತಾರೆ. ಇಲ್ಲಿ ಯಾರು ಹೆಣವನ್ನು ಹೂಡ್ಲಿಕ್ಕೆ ದಫನ್ ಮಾಡ್ಲಿಕ್ಕೆ ಬಂದಿದ್ದೀರ ನಿಮ್ಮ ಮೇಲೆ ಎಲ್ಲರ ಮೇಲೆ FIR ಆಗ್ತದೆ ಅಂತ ಹೇಳಿ ಎಲ್ರು ಊರು ಬಿಟ್ಟು ಓಡ್ತಾರೆ, ಯಾರು ನಿಲ್ಲುವುದಿಲ್ಲ. DC ಅವರು ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸಬೇಡ. ₹1 ಯಾರು ಕೊಡಲ್ಲ. ಇದ್ರ ಕಲ್ಲಲ್ಲಿ ಕೇಸ್ ಆಡಿ ಬೇಕಾದ್ರೆ ನೀವು ತಕೊ ಕೇಸ್ ಆಡಲ್ಲ. ₹1 ಕೊಡದಿರ್ತಾರೆ. ಏನ್ ಕೊಡ್ತಾರ ಇಸ್ಕೊಂಡು ಸುಮ್ಮನೆ. ಅದರಲ್ಲಿ 3 ಮಂದಿ ಆರೋಪಿ ಇದ್ದಾರೆ. ಒಬ್ಬಳು ಲೇಡಿ ಒಳಗೆ ಇದ್ಲು, 2 ಹೊರಗೆ ಇದ್ರು. ಅದರಲ್ಲಿ ಒಬ್ಬ ಪಾಂಡ್ಯನ್ ಅನ್ನುವಂತ ಮರು ದಿವಸವೇ ತಹಶೀಲ್ದಾರ್ ಅನ್ನು ಕರ್ಕೊಂಡು ಇದೇ ಮಲ್ಲಣ್ಣನ ಮನೆಗೆ ಹೋಗ್ತಾನೆ. ತಮಿಳವರು ಪಾಂಡ್ಯನ್ ಅಂತ ನಾವು ನಿಮ್ಮನ್ನು ಲೂಟಿ ಮಾಡ್ತಾರೆ, ಅವರನ್ನು ವಿಶ್ವಾಸಕ್ಕೆ ತಗೊಳ್ಬೇಡಿ. ಇದ್ಯಾರು? ಒಬ್ಬ DC IPS IAS ಅಧಿಕಾರಿ ಹೇಳುವಂತದ್ದು ಡೀಲ್ ಮಾಸ್ಟರ್ DC. ಆಮೇಲೆ ಅಂದ್ರು ನೋಡಪ್ಪ FIR ಎಲ್ಲ ಬಿಟ್ಟಾಗ ಯಾರು ಹಂಗ ಆಡ್ಕೋದ ₹1 ಸಿಕ್ಕಲ್ಲ. ಮಲ್ಲಣ್ಣ ವಾಪಸ್ ಬರ್ತಾನೆ, ಅವನೊಂದು ಮನೆಗೆ ಬಿಟ್ಟು ಹೋಗ್ತಾರೆ. ಮಲ್ಲಣ್ಣ ನಮ್ಗೆ ಫೋನ್ ಮಾಡಿ ಹೇಳ್ತಾನೆ, ಮಾನ್ಯ ನಾಗರಾಜ್ ಮಂಡ್ಯದ DC ವೀರೇಂದ್ರ ಹೆಗ್ಗಡೆಯ ಪರವಾಗಿ ಇದ್ದಾನೆ. DC ಅವರು ಅವರ ಒಳಗೆ ಬಂದಲ್ಲ, ಅವ್ರನ್ನ ಎಲ್ಲ ಕೇಳ್ಬೇಕು. ನಾವು ಯಾತ್ರೆಯಿಂದ ಸಂಘ ಏನೋ ಕೇಳನೇ ಇಲ್ಲ. ಎಲ್ಲವನ್ನು ಮುಚ್ಚಿಸ್ಕೊಂಡು ಬಂದಿದ್ದಾರ. ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. DC ಅನ್ನೇ ಹಿಡ್ಕೊಂಡು ಆರೋಪಿ ಹೋಗ್ತಾನೆ DC ಅಲ್ಲಿಗೆ. ಯಾರು? ಪಾಂಡ್ಯನ್ ಅನ್ನುವಂತ. CC ಫುಟೇಜ್ ಕೊಡು ಅಂತ ಹೇಳಿದ್ರೆ CC ಫುಟೇಜ್ ಹಾಳಾಗಿದಂತೆ. DC ಉತ್ತರ, ಅರೆ ಹೇಗೆ ಸ್ವಾಮಿ ಆರೋಪಿಗಳು ಸಿಗೋದು, ಹೇಗೆ ಅತ್ಯಾಚಾರಿಗಳು ಸಿಗೋದು? ನಾವು ₹10 ನಂಗ್ರಾಣಿಗೆ ನಿಮ್ ಸಾವಿನ ಮನೆಗೆ ಬಂದು ತುಟ್ಟಿನ ಆಸೆ ನಮ್ ದರಿದ್ರನು ನಮ್ಗಿಲ್ಲ. ಭಗವಂತ ನಮ್ಗೆ ಕೊಡುವಷ್ಟು ಕೊಟ್ಟಾನೆ. ನಾವು ಕಾರಲ್ಲಿ ಓಡಾಡ್ತಿರೋದು ಅದು ಕೊಡುವಾಗಿದ್ವಿ. ನಮ್ಗೆ ಒಂದು ನೋವಾಗಿರೋ ಮನೆಗೆ, ಒಂದು ಸಾವಾಗಿರೋ ಮನೆಗೆ ಒಂದು ನ್ಯಾಯ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಪ್ರಯತ್ನ ಮಾಡೋದಷ್ಟೇ. ವೇದಿಕೆಯಲ್ಲಿ ಕಾಲಿನ ತುದಿಯಲ್ಲಿ ನಿಂತು ಬೊಗಳೆ ಬಿಡುವಂತ ಹಿಂದೂ ನಾಯಕರುಗಳು, ನತಮಸ್ತಕರು, ಷಂಡರ್ ಇವರೆಲ್ಲ ಪಾಪಿಗಳು. ಇವರೆಲ್ಲ ಯಾಕೆ ಮಾತಾಡೋದಿಲ್ಲ? ಇದನ್ನು ಯಾಕೆ ಮಾತಾಡೋದಿಲ್ಲ? ವಿಜಯಪುರದಲ್ಲಿ ಏನಾಗಿದೆ? ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ ಬಡ್ಡಿ ದಂಧೆ ವಹಿವಾಟಿನಲ್ಲಿ. ಅವನು ಬ್ಯಾಂಕ್ ಮ್ಯಾನೇಜರ್ ಹೋಗಿದ್ದಾನೆ. ಅಲ್ಲಿ ಒಳ್ಳೆ ಒಂದು ಪೊಲೀಸ್ ಅಧಿಕಾರಿ ಇದ್ರು,
ಕೆಲವು ಸ್ಟೇಷನಲ್ಲಂತೂ ಇವರ ಸಂಬಳ ತಿನ್ನುವಂಥ ಪಾಪಿ ಪೊಲೀಸ್ನವರು ಇರುವುದು. ಕೆಲವು ಸ್ಟೇಷನಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ಆ ಪೊಲೀಸ್ ಅಧಿಕಾರಿಗಳು ಕೇಳಿದ್ರೆ ಅವ್ರ ಹತ್ರ, ಯಾರಿಗೆ? ಬ್ಯಾಂಕ್ ಮ್ಯಾನೇಜರಿಗೆ, ನಿಮ್ಮ ID ತಗೊಂಡು ಬನ್ನಿ ಅಂತೇಳಿ. ನೀವು ಬ್ಯಾಂಕ್ ಮ್ಯಾನೇಜರ್ ಅಲ್ವಾ, ನಿಮಗೆ ಬ್ಯಾಂಕಿನೊಂದು ID ಇರ್ತದಲ್ವಾ, ತಗೊಂಡು ಬನ್ನಿ ಅಂತ ಹೇಳಿದ್ರ ಈಗ ಬರ್ತಾನೆ ಅಂತ ಹೇಳಿ 3/4 ಗಂಟೆ ಬರದೆ ಓಡಿದವ ಬ್ಯಾಂಕ್ ಮ್ಯಾನೇಜರ್. ಮತ್ತೊಬ್ಬ ಹೇಳ್ತಾನೆ, ಯಾರು? ಅದರ SP. ಇವ್ರದೆಲ್ಲ ಅಧಿಕಾರಿಗಳಿಗೆ ಹೆಸರು, ಸರ್ಕಾರಿ ಅಧಿಕಾರಿಗಳ ಹೆಸರು SP, ಸೇವಾ ಪ್ರತಿನಿಧಿ ಅಂತ ಹೇಳೋದು. ಇವರೆಲ್ಲ ಹೇಳೋದು SP ಬರ್ತಾರೆ, SP ಬರ್ತಾರೆ, SP ಬರ್ತಾರೆ ಅಂತ ಹೇಳಿ. ಅವನು ಬಂದು ಅಲ್ಲಿನ ಹೋರಾಟಗಾರರೊಂದು ಪಕ್ಕಕ್ಕೆ ಕರ್ಕೊಂಡೋಗಿ, ಮಟ್ಟಣ್ಣವರ ಬಗ್ಗೆ ಗೊತ್ತಿದೆಯಾ ನಿಮಗೆ? ಅವರು ವಿಧಾನಸೌಧೆಗೆ ಬಾಂಬ್ ಇಟ್ಟವರು, ಹಾಗೆ ಹೀಗಂತೆ. ಆ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೌದಾ ಅಂತ ಕೇಳಿದ್ರಂತೆ. ಹೌದಾ, ಬಾಂಬ್ ಇಟ್ಟವರು ಅವರು ಅಂತೇಳಿ ಖುಷಿ ಆಯ್ತು ಎದುರಿನವನಿಗೆ. SP-ಗೆ, ಸೇವಾ ಪ್ರತಿನಿಧಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇವಾ ಪ್ರತಿನಿಧಿ, ಬಹಳ ಖುಷಿ ಆಯ್ತು. ಆಯ್ತು, ಇವನೊಬ್ಬ ತೋಳ ಹಳ್ಳಕ್ಕೆ ಬಿತ್ತು ಅಂತ ಹೇಳಿ. ಲಾಸ್ಟಿಗೆ ಯಾರು ಸೌಜನ್ಯ ಪರ ಹೋರಾಟಗಾರ ಇದ್ದಾನೋ, ಮೀಟರ್ ಬಡ್ಡಿ ದಂಧೆ ವಿರುದ್ಧವಾಗಿ ಹೋರಾಟ ಮಾಡೋ, ಅವನು ಹೇಳಿದಂತೆ, ಅವರು ಬಾಂಬ್ ಇಟ್ಟದಕ್ಕೆ ಅವ್ರ ಜೊತೆ ಸೇರ್ಕೊಂಡದ್ದು ನಾವು ಕೂಡ, ನಿಮ್ಮಂಥವರಿಗೆ ಬಾಂಬ್ ಇಡ್ಲಿಕ್ಕೆ, ನಿಮ್ಮಂಥ ಪಾಪವನ್ನು ತೊಳಿಲಿಕ್ಕೆ, ನಿಮ್ಮಂಥ ಪಾಪಿಗಳನ್ನು ಜನರಿಂದ ರಕ್ಷಿಸಲಿಗೋಸ್ಕರ ನಾವು ಸಹ ಅವರ ಹಿಂದ್ಗಡೆ ಇಳಿದಿರುವಂಥದ್ದು ಅಂತೇಳಿ. ಇಂಥ ಒಂದು ಹೋರಾಟ ಇವತ್ತು ನಿರಂತರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದ್ದಾವೆ. ಇನ್ನು ಸರ್ಕಾರಕ್ಕೆ ಕಣ್ಣು ಕಾಣೋದಿಲ್ವಾ? ಇವರು ಬದುಕಿ ಇದ್ದು ಏನು ಪ್ರಯೋಜನ? RBI ದಾಖಲೆ ಕೂಡ ಇದೆ ನೋಡಿ, ಇದು RBI ದಾಖಲೆ. ಸರಿಯಾಗಿ ನೋಡಿ ಇದನ್ನು. RBI ದಾಖಲೆಯಲ್ಲಿ ಏನು ಹೇಳ್ತದೆ? ಮನೆ ಮನೆಗೆ ಹೋಗಿ ಬಡ್ಡಿ ವಸೂಲು ಮಾಡುವಾಗೇನೆ ಇಲ್ಲ. ಯಾರು? ಇವರಲ್ಲ, ಈ ಬ್ರೋಕರ್ಗಳು. BC ಟ್ರಸ್ಟ್ ಇದೆ ಅಲ್ಲ, ಬ್ರೋಕರ್ಗಳು ಇವರಲ್ಲ, ಬ್ಯಾಂಕಿನವರು ಕೂಡ ಹೋಗ್ಲಿಕ್ಕಿಲ್ಲ. ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಜಾಗ ಇದೆ. ಅಲ್ಲಿ ಹೋಗಿ ಅಲ್ಲಿ ಕರೆಸ್ಬೇಕು ಅವರನ್ನು. ಇದೇನು? ಮನೆ ಎದುರುಗಡೆ ಹೋಗೋದು, ತಾಯಿಗೆ ಬೈಯುವುದು, ತಂದೆಗೆ ಬೈಯುವುದು, ಕುಟುಂಬಕ್ಕೆ ಬೈಯುವುದು, ಇಡೀ ಸಂಸಾರವನ್ನು ನಾಶ ಮಾಡೋದು, ಲಾಸ್ಟಿಗೆ ಅಗತ್ಯಗೊಳ್ಳೋದು. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ. ನಿಮಗೆ ಮಳವಳ್ಳಿಯಲ್ಲಿ ಮಲ್ಲಣ್ಣ ಅನ್ನುವಂಥ ಒಂದು ರೈತರ ಪತ್ನಿ ಸುಸೈಡ್ ಮಾಡ್ಕೊಳ್ತಾರೆ. ಕಟ್ಟಲಿಕ್ಕೆ ಇದ್ದದ್ದು ಬರೇ 700 ರೂಪಾಯಿ ಬಾಕಿ, ಬರೇ 700 ರೂಪಾಯಿ ಬಾಕಿ. ಆದರೂ ಇದೇ ಮಲ್ಲಣ್ಣ ಹೇಳ್ತಾರೆ, ಇವತ್ತು ಗದ್ದೆಯಲ್ಲಿ ಕೆಲಸ ಇದೆ, ನಾನು ಮಧ್ಯಾಹ್ನ ಮೇಲೆ ಬಂದು ಕಟ್ತೇನೆ, ಅಲ್ಲಿ ತನಕ ಕಾಯಿರಿ, ಇಲ್ಲ ನಿಮ್ಮ ಮನೆ ಹತ್ರ ಬರ್ತೇವೆ, ಮನೆ ಹತ್ರ ಬರಬೇಡಿ, ನಾನು ಇರುವುದಿಲ್ಲ, ನಾನು ಗದ್ದೆಗೆ ಹೋಗಿರ್ತೇನೆ ಅಂತೇಳಿ. ಸೀದಾ ಇದೇ ಯೋಜನೆಯ ಎಲ್ಲ ಪಟಲಂಗಳು ಅಲ್ಲಿಗೆ ಬರ್ತಾರೆ. ಬಂದು ಏನು ಹೇಳ್ತಾರೆ ಆ ತಾಯಿಗೆ? ಇದೇ ಮಲ್ಲಣ್ಣ ಹೇಳಿದಂಥ ಮಾತುಗಳು, ವಿಡಿಯೋಗಳಿದ್ದಾವೆ ನಮ್ಮ ಹತ್ರ. ಏನು ಹೇಳ್ತಾರೆ? ಇದೇ ಮಲ್ಲಣ್ಣನ ಹೆಂಡತಿ ಫೋನ್ ಮಾಡಿ ಮಲ್ಲಣ್ಣನಿಗೆ ಹೇಳ್ತಾರೆ, ರೀ ಇಲ್ಲಿ ಮನೆ ಹತ್ತಿರ ಬಂದಿದ್ದಾರೆ, ಇಡೀ ಊರ್ ಜನಗಳನ್ನು ಸೇರಿಸ್ಕೊಂಡಿದ್ದಾರೆ, ನಿನ್ನ ಹತ್ರ ಕಟ್ಟಲಿಕ್ಕೆ ಆಗದಿದ್ರೆ ಊರಿನವ್ರ ಹತ್ರ ಕಟ್ಟು ಅಂತ ಹೇಳ್ತಾ ಇದ್ದಾರೆ, ನಾನು ಬದುಕುವುದಿಲ್ಲ ಅಂತ ಹೇಳಿ ಮನೆ ಒಳಗೆ ಹೋಗಿ ಬಾಗಿಲಾಕೊಂಡು ಕಿಟಕಿಗೆ ನೇಣು ಹಾಕೊಂಡು ಸಾಯ್ತಾರೆ. ನೇಣು ಹಾಕೊಂಡು ಸಾಯ್ತಾರೆ ಆ ಮಹಾಲಕ್ಷ್ಮಿ ಅಮ್ಮ. ಅಲ್ಲಿಗೆ ಕೇಸ್ ಏನಾಗ್ತದೆ? ಸ್ವಲ್ಪ ಹೊತ್ತಿನಲ್ಲಿ ಇವ್ರದ್ದು ಪಟಲಂ ಬರ್ತದೆ, ಮುಚ್ಚಿಸುವಂಥದ್ದು. ಇದು ಎಲ್ಲ ಕಡೆಗಳಲ್ಲೂ ನಾವು ಹೇಳ್ತೇವಲ್ಲ, ನಾವು ಹೇಳಿದ್ರೆ ಈ ಸರ್ಕಾರಕ್ಕೆ ಲಜ್ಜೆ ಕೆಟ್ಟ, ಮಾನ ಕೆಟ್ಟ, ನರಸತ್ತ ಸರ್ಕಾರಗಳು, ಸರ್ಕಾರಿ ಅಧಿಕಾರಿಗಳು, ಕಾರ್ಯಾಂಗದ ವ್ಯವಸ್ಥೆಗಳು ಎಲ್ಲ ನಪುಂಸಕರು ಇವರೆಲ್ಲ, ಪಾಪಿಗಳು ಇವರೆಲ್ಲ, ಎಲ್ಲ ನಪುಂಸಕರು ಇವರೆಲ್ಲ. ನಾವು ಪದ್ಮಾಲತಾ ಕೊಲೆಯ ಹಿಂದೆ, ವೇದವಲ್ಲಿ ಕೊಲೆಯಿಂದ ಇಲ್ಲಿ ತನಕ ಬೊಬ್ಬೆ ಹೊಡೆದಿದ್ದೇವೆ ನಾವು. ಇಲ್ಲಿ ತನಕ ಯಾವುದೇ ಕೇಸ್ ಫೈಲ್ ಆಗೋದಿಲ್ಲ, ಕೇಸ್ ಫೈಲೇ ಆಗುವುದಿಲ್ಲ. ಎಲ್ಲ B ರಿಪೋರ್ಟು, ಎಲ್ಲ C ರಿಪೋರ್ಟು, ಎಲ್ಲ ನಾಪತ್ತೆ ಆಗದ ಕೇಸು, ಪತ್ತೆ ಆಗದ ಕೇಸುಗಳು ಎಲ್ಲ ನಾಪತ್ತೆ. ರಾಜ್ಯ ಸರ್ಕಾರಗಳು ನಾಪತ್ತೆ, ಈ ದೇಶದ ಪ್ರಧಾನಮಂತ್ರಿ ನಾಪತ್ತೆ, ಕಾರ್ಯಾಂಗದ ವ್ಯವಸ್ಥೆಗಳು ನಾಪತ್ತೆ, ಮಾಧ್ಯಮಗಳು ನಾಪತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಆ ಗಂಡ ಏನ್ ಹೇಳ್ತಾನೆ? ನನ್ನ ಹೆಂಡತಿ
ಲೋ ಬಿ ಪಿಯಲ್ಲಿ ಸತ್ತದ್ದು ಅಂತ ಹೇಳಿ, ಲೋ ಬಿ ಪಿಯಲ್ಲಿ ಸತ್ತದ್ದು ಅಂತ ಹೇಳ್ತಾನೆ. ಎಂತ ಗಂಡ ಇರಬಹುದು ನೋಡಿ, ಇವ್ರದ್ದು ಪ್ರೆಷರ್ ಎಷ್ಟಿದೆ ನೋಡಿ. ಅಷ್ಟೊತ್ತಿಗೆ ಯಾರೋ ಒಬ್ರಲ್ಲಿ ಎಂಟ್ರಿ ಆಗ್ತಾರೆ ಊರಿನವರು. ಅರೆ, ಕುತ್ತಿಗೆಯಲ್ಲೇನೋ ಗಾಯ ಕಾಣ್ತಾ ಇದೆಲ್ಲ, ತನಿಖೆ ಮಾಡಿಸ್ಬೇಕು ಇದನ್ನು ಅಂತ ಹೇಳಿ ಒಪ್ಪುದೆಲ್ಲ ಊರಿನವರು. ಅರೆ, ನನ್ನ ಹೆಂಡತಿ, ನನ್ನ ತಾಯಿ, ನಮ್ಮ ಸಂಬಂಧ, ಬಾಡಿ ಕೊಯ್ಬಾರ್ದು ಅಂತ ಹೇಳಿ. ಆಗ ಮುನ್ನೆಲೆಗೆ ಬರುವಂತವನೇ ಅಲ್ಲಿಯ ಡೀಲ್ ಮಾಸ್ಟರ್ ನರೇಂದ್ರ ಸ್ವಾಮಿ ಅನ್ನುವಂಥ ಶಾಸಕ. ಅವನು ಅದೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ಅದು ಆತ್ಮಹತ್ಯೆ, ಲೋ ಬಿ ಪಿ ಅಲ್ಲ ಅಂತೇಳಿ. ಊರಿನವರು ಇಲ್ಲ, ಏನೋ ಕೊಂಡೋಗ್ಲಿಕ್ಕೆ ಬಿಡುದಿಲ್ಲ, ಅದು ಲೋ ಬಿ ಪಿಯಲ್ಲೇ ಸತ್ತದ್ದು. ಇಡೀ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಜನಗಳನ್ನು ಸೇರಿಸಿ ಅದು ಲೋ ಬಿ ಪಿ. ಇವತ್ತು ಲೋ ಬಿ ಪಿ ಯಾರಿಗೆ ಗೊತ್ತಾ? ಅಲ್ಲಿಯ ಡಿಸಿಗೆ, ಮಂಡ್ಯದ ಡಿಸಿಗೆ ಲೋ ಬಿ ಪಿ, ಶಾಸಕ ನರೇಂದ್ರ ಸ್ವಾಮಿಗೆ ಲೋ ಬಿ ಪಿ, ಅಲ್ಲಿಯ ತಹಶೀಲ್ದಾರ್ಗೆ ಲೋ ಬಿ ಪಿ, ಮಹಾಲಕ್ಷ್ಮಿಯ ಗಂಡನಿಗೆ ಮಲ್ಲಣ್ಣನಿಗೆ ಲೋ ಬಿ ಪಿ. ಎಲ್ರಿಗೂ ಲೋ ಬಿ ಪಿ ಆಗಿದೆ ಇವತ್ತು. ಅಣ್ಣಪ್ಪನ ಮಂಜುನಾಥನ ಶಾಪ ಇದು. ಏನ್ ಮಾಡಿದ್ದಾರೆ ಕೇಸನ್ನು ಇವತ್ತು? ನಾವು ಹೋಗಿ ಸರ್ಕಾರಕ್ಕೆ ಒತ್ತಡ ಮಾಡಿ ಅಲ್ಲಿಂದ ದುಡ್ಡು ಕೊಡಿಸ್ಬೇಕು, ಇಲ್ಲಿಂದ ತರಿಸ್ಬೇಕು, ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇಲ್ಲಿಂದ ಬೆಳ್ತಂಗಡಿಯಿಂದ ಮಂಡ್ಯಕ್ಕೆ ಹೋಗಿ ಹೋರಾಟ ಮಾಡಿ ಬಂದಿದ್ದೇವೆ. ಮರು ದಿವಸವೇ ಏನ್ ಮಾಡ್ತಾರೆ ಅದನ್ನು, ಆ ಕೇಸನ್ನು? ನಾನು ಹೇಳಿದಲ್ಲ, ಇದೇ ನರೇಂದ್ರ ಸ್ವಾಮಿ ಫೋನ್ ಮಾಡಿ ಹೇಳ್ತಾರೆ ಎಸ್ಐಗೆ ಎಲ್ಲಿದ್ದು, ನೋಡಪ್ಪ ಅದು ಆತ್ಮಹತ್ಯೆ, ಅದು ಸಹಜ ಸಾವಲ್ಲ ಅಂತ ಹೇಳಿ FIR ಮಾಡಿ ಹೇಗಾದ್ರು ಅಂತ ಹೇಳಿ. ಊರಿನ ಜನ ಒಪ್ಪೋದಿಲ್ಲ. SI ಏನ್ ಹೇಳ್ತಾರೆ ಗೊತ್ತಾ ಅಷ್ಟೊತ್ತಿಗೆ? ಯಾರಾದ್ರೂ ಒಂದು ತಳ್ಳಿ ಅರ್ಜಿ ಹಾಕಿ ಇದು ಸಹಜ ಸಾವಲ್ಲ, ಇದು ಆತ್ಮಹತ್ಯೆ ಅಂತ ಹೇಳಿ ಒಂದು ತುಂಡು ಕಾಗದ ಬರ್ತಾರೆ, ಇಲ್ಲಿ ಯಾರ್ಯಾರು ಹೆಣವನ್ನು ಹೂಡ್ಲಿಕ್ಕೆ ದಫನ್ ಮಾಡ್ಲಿಕ್ಕೆ ಬಂದಿದ್ದೀರ ನಿಮ್ಮ ಮೇಲೆ ಎಲ್ಲರ ಮೇಲೆ FIR ಆಗ್ತದೆ ಅಂತೇಳಿ ಎಲ್ಲರೂ ಊರು ಬಿಟ್ಟು ಓಡ್ತಾರೆ, ಯಾರು ನಿಲ್ಲುವುದಿಲ್ಲ. ಇದೇ ನಾರಾಯಣ ಸ್ವಾಮಿ ಏನ್ ಮಾಡ್ತಾರೆ, ಅದನ್ನು ಅಲ್ಲಿಯ ಜನರಿಗೆ, ನಮ್ಮ ಹೋರಾಟಗಾರರಿಗೆ ಹೇಳ್ತಾರೆ, ಇದೇ ಗ್ರಾಮಾಭಿವೃದ್ಧಿ ಯೋಜನೆಯ ಆಫೀಸಿನ ಎದುರುಗಡೆ ಇಡೀ ಮಂಡ್ಯದಲ್ಲಿ ಕೊಂಡೋಗಿ ಅಂತ ಹೇಳಿ. ರಾತ್ರಿ 2 ಗಂಟೆ ತನಕ ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಾರೆ. 25 ಲಕ್ಷ ಬೇಡಿಕೆಗಳನ್ನು ಇಡ್ತಾರೆ. ಅಲ್ಲಿಯ ಈಗಿನ DC ಬರ್ತಾನೆ ಜಾಗಕ್ಕೆ, ನಾನು ಕೊಡಿಸ್ತೇನೆ, ನೀವು ಹೆಣ ತೆಗೀರಿ, ಎಲ್ಲ ವ್ಯವಸ್ಥೆ ನಾನು ಮಾಡಿಸ್ತೇನೆ, ಬಿಡುದಿಲ್ಲ ಅಂತ ಹೇಳ್ತಾನೆ. ಹೆಣ ತೆಗಿತಾರೆ, ದಫನ್ ಮಾಡ್ತಾರೆ, ಎಲ್ಲ ಕಾರ್ಯಕ್ರಮ ಮುಗೀತದೆ, ನಾವು ಹೋಗ್ತೇವೆ ಅಲ್ಲಿಗೆ. ಹೋಗಿ ಎಲ್ಲ ಹೋರಾಟವನ್ನು ಮಾಡಿ ಬಂದ ಮರುದಿವಸ ಅದರಲ್ಲಿ 3 ಮಂದಿ ಆರೋಪಿ ಇದ್ದಾರೆ. ಒಬ್ಬಳು ಲೇಡಿ ಒಳಗೆ ಇದ್ಲು, 2 ಹೊರಗೆ ಇದ್ರು. ಅದರಲ್ಲಿ ಒಬ್ಬ ಪಾಂಡ್ಯನ್ ಅನ್ನುವಂತಹ ಮರುದಿವಸವೇ ತಹಶೀಲ್ದಾರನ್ನು ಕರ್ಕೊಂಡು ಇದೇ ಮಲ್ಲಣ್ಣನ ಮನೆಗೆ ಹೋಗ್ತಾನೆ ಡೀಲ್ ಕುದುರಿಸಲಿಕ್ಕೆ. ಮಲ್ಲಣ್ಣನ ಮನೆಗೆ ಹೋಗಿ ಇದೇ ಆರೋಪಿ ಸ್ಥಾನದಲ್ಲಿದ್ದಂಥ ಪಾಂಡ್ಯನ್ ಅನ್ನುವಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಬ್ಬ ಸಕ್ರಿಯ ಕಾರ್ಯಕರ್ತವನು ತಹಶೀಲ್ದಾರನ್ನು ಒಟ್ಟು ಕರ್ಕೊಂಡು ಬಂದು ಮಲ್ಲಣ್ಣನ ಮನೆಗೆ ಬಂದು ಮಲ್ಲಣ್ಣನನ್ನು ಪುಸಲಾಯಿಸಿ ಅವನ ತಲೆಗೆ ಬೇಡದ್ದನ್ನೆಲ್ಲ ತುಂಬಿ ಅಲ್ಲಿಂದ ಡಿಸಿಯಲ್ಲಿಗೆ ತಹಶೀಲ್ದಾರ್ ಮಲ್ಲಣ್ಣನನ್ನು ಕರ್ಕೊಂಡು ಇದೇ ಆರೋಪಿ ಪಾಂಡ್ಯನ್ ಹೋಗ್ತಾನೆ DC ಕಚೇರಿಗೆ. ಆ DC ಏನ್ ಹೇಳ್ತಾರೆ, ಇದೇ ಮಲ್ಲಣ್ಣನಿಗೆ, ಮಹಾಲಕ್ಷ್ಮಿ ಅವರ ಗಂಡನಿಗೆ ಏನ್ ಹೇಳ್ತಾರೆ, ನಿಮ್ಗೊಂದು 50,000 ಇವ್ರು ಕೊಡ್ತಾರೆ, ನಾಳೆ ಅವರಿಂದ ಸ್ವಲ್ಪ ತೆಗೆದು ಕೊಡ್ತೇನೆ, ನಾಳೆ ಅಲ್ಲಿಂದ ತೆಗೆದು ಕೊಡ್ತೇನೆ. ಯಾರು ದೂರದಿಂದ ಬಂದ ಹೋರಾಟಗಾರರೆಲ್ಲ ಕಾಸು ಮಾಡಲಿಕ್ಕೆ ಬಂದವರು, ನಿಮ್ಮನ್ನು ಲೂಟಿ ಮಾಡ್ತಾರೆ, ಅವರನ್ನು ವಿಶ್ವಾಸಕ್ಕೆ ತಗೊಳ್ಬೇಡಿ. ಇದ್ಯಾರು? ಒಬ್ಬ DC IPS IAS ಅಧಿಕಾರಿ ಹೇಳುವಂಥದ್ದು. ಡೀಲ್ ಮಾಸ್ಟರ್ DC. ಇವನ ಮನೆಯ ಹೆಣ್ಣು ಮಕ್ಕಳಾದ್ರೆ, ಇವನ ತಾಯಿ, ಇವನ ತಂಗಿ, ಇವನು ಹೆಂಡತಿ ಆಗಿದ್ರೆ ಏನ್ ಮಾಡ್ತಾ ಇದ್ದ ಇವನು? ಏನ್ ಮಾಡ್ತಾ ಇದ್ದ ಈ DC? ಏನ್ ಮಾಡ್ತಾ ಇದ್ದ? ಪಾಪಿಷ್ಟ ಹೋರಾಟಗಾರರು ದುಡ್ಡು ಮಾಡುವವರಂತೆ. ಅರೆ, ಇವನ್ ಮನೆಗೆ ಹೋಗಿದ್ದೇವೆ ನಾವು, DCಯ.
ಇವನಿಗೇನು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇವನಿಗೆ ಒಂದು ಜಿಲ್ಲಾ ಮಟ್ಟದ ಒಂದು ಇವನು ಏನವನು ನ್ಯಾಯಾಧೀಶ, ಅವನು ಹೇಳುವಂತ ಮಾತೇನು, ನಮಗೆ ಫಂಡಮೆಂಟಲ್ ರೈಟ್, ನಾವು ನಮ್ಮ ಒಂದು ತಾಯಿಗೆ ಅನ್ಯಾಯ ಆಗಿದ್ದಂತ ಇಲ್ಲಿಂದ ಅಲ್ಲಿಗೆ ಹೋಗಿ ಹೋರಾಟವನ್ನು ಮಾಡಿದ್ದಾನೆ. ಅವನೇನ್ ಹೇಳ್ತಾನೆ, ದುಡ್ಡು ಮಾಡ್ಲಿಕ್ಕೆ ಬರ್ತಾರೆ ಅವ್ರ ದುಡ್ಡಿಗೋಸ್ಕರ ಬಂದದ್ದು, ನಿನ್ಗೆಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ, ಅವ್ರ ಜೊತೆ ನೀನು ಹೋಗ್ಬೇಡ ಅಂತ ಕಳಿಸ್ತಾನೆ. ಮಲ್ಲನ ವಾಪಸ್ ಬರ್ತಾನೆ, ಅವನನ್ನ ಮನೆಗೆ ಬಿಟ್ಟು ಹೋಗ್ತಾರೆ. ಮಲ್ಲನ ನಮಗೆ ಫೋನ್ ಮಾಡಿ ಹೇಳ್ತಾನೆ, DC ಅವರು ಮಾನ್ಯ ನಾಗರಾಜ್, ಮಂಡ್ಯದ DC ವೀರೇಂದ್ರ ಹೆಗ್ಗಡೆಯ ಪರವಾಗಿ ಇದ್ದಾನೆ. DC ನನ್ನನ್ನು DC ಆಫೀಸಿಗೆ ಕರೆದು ನನಗೆ ಬೆದರಿಕೆ ಹಾಕಿದ್ದಾನೆ. 50,000 ತೆಕೋ, ಮತ್ತೆ ಅಲ್ಲಿಂದ ಕೊಡಿಸ್ತೇನೆ, ಇಲ್ಲಿಂದ ಕೊಡಿಸ್ತೇನೆ, ಹೋರಾಟಗಾರರ ಜೊತೆಯಲ್ಲಿ ಹೋಗ್ಬೇಡ ಅಂತ ಹೇಳಿ ಇದೇ ಮಲ್ಲಣ್ಣ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಹತ್ರ ಇದೆ ಅದು. ಏಕೆಂತಂದ್ರೆ ಈ ಪ್ರಭಾವಿಗಳು ಅವ್ರೇನೋ ಇವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ಅವ್ರೇನು ಬಡವರಾಗ ಹೋಗುದಿಲ್ಲ. ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡುವಂತ ಅಂತವ್ರಿಗೆ ಇಂಥವ್ರ ಮನೆಗೆ ಏನೋ ಒಂದಷ್ಟು ಇಷ್ಟು ಕೊಟ್ಬಿಟ್ರೆ ಅವ್ರೇನು ಬಡವರಾಗುದಿಲ್ಲ. ಇವ್ರಿಗೆ ಅದು ದೊಡ್ಡ ಅಮೌಂಟ್. ಅವ್ರಿಗೆ ಏನೇನು ಅಲ್ಲ, ಅವ್ರು ಚಿಲ್ಲರೆ ಕಾಸಿದೆ ಕೊಡ್ಲಿ, ಏನ್ ತೊಂದರೆ ಇಲ್ಲ. ಯಾಕೆಂತಂದ್ರೆ ಅವರಿಂದ ಆಗಿರುವಂತ ಅನ್ಯಾಯ. ಅವರು ಯಾರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರು ಅವ್ರು ನೆಟ್ಟದ ಮೇಲೆ ಬುದ್ಧಿ ಹೇಳ್ಬೇಕಿತ್ತು, ಈ ತರನೇ ಕಲೆಕ್ಷನ್ ಮಾಡ್ಬೇಕು, ನಮ್ಗೆ ಆರ್ಬಿ ರೂಲ್ಸ್ ಈ ತರ ಐತೆ, ಯಾರನ್ನೂ ಅರೆಸ್ಟ್ಮೆಂಟ್ ಮಾಡಬೇಡಿ, ಯಾರಿಗೂ ಬೈಬೇಡಿ, ಕೆಟ್ಟ ಪದಗಳೆಲ್ಲ ಏನು ಅನ್ಬೇಡಿ, ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಡಿ, ಹೇಳ್ಕೊಡ್ಬೇಕು ಅವ್ರಿಗೆ. ಈಗ ನಿಮ್ಗೆ ಕೆಲಸ ತಕೊಂಡ್ಮೇಲೆ ನಾವು ನೀವ್ ಯಾವ ತರ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಾದ್ ನನ್ ಜವಾಬ್ದಾರಿ. ಹೇಳ್ಕೊಡ್ಲಿಲ್ಲ ಅಂತ ನಮ್ದೇ ತಪ್ತಾರೆ. DC ಅವರು ಅವರ ವೈ ಬಂದ್ಮೇಲೆ ಅವ್ರನ್ನ ಎಲ್ಲ ಕೇಳ್ಬೇಕು. ನಾವು ಯಾತ್ರೆಯಿಂದ ಸಂಘ ಏನು ಏನೋ ಕೇಳನೇ ಇಲ್ಲ. ಅವ್ರ ಪರವಾಗಿ ಈಜೆ ಕಡೆ ಅವ್ರ ಪರವಾಗಿ ಈಜೆ ಕಳಿಸ್ಬೇಕು. ನೋಡಿ, ಈ ಕರ್ಮ ಈ ಜಿಲ್ಲೆ ಪ್ರಥಮ ಪ್ರಜೆ ಅವರು ಜಿಲ್ಲಾಧಿಕಾರಿಗಳು, ನಾವು ಅವ್ರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದೀವಿ. ಅವ್ರಿಂದ ನ್ಯಾಯ ಸಿಗ್ತದೆ ಅಂತ ಕಾಯ್ಕ ಕೂತಿದೀವಿ ನಾವು. ಅವ್ರು ಕರೆದ್ಬಿಟ್ಟು ಹಿಂಗ್ ರಾಜಚಂದ್ರನ ಮಾಡೋದು, ಎಷ್ಟು ಅಮೌಂಟ್ ಎಷ್ಟು ಏನೋ ಹಿಂಗ ಮಾಡ್ಕೊಂಡೆ 100% ಕೊಡ್ಬೋದು. ಎಲ್ಲಿ ಕೊಡ್ತೀರಿ? ಪೇಪರ್ ಅಲ್ಲ, ಕೊಡಿ, ದಯವಿಟ್ಟು ಕೊಡಿ. ಕೊಡಿ. ಇನ್ನೊಂದೇನು ಅಂದ್ರೆ ಸಿಂಪಲ್, ನಾವು ಈ ಹೊರಗೆ ಅಷ್ಟು ತಿಳಿಸಿರ್ತೇವೆ. ಮಹಾಲಕ್ಷ್ಮಿ ಅವ್ರದ್ದು ಏನು ಅಲ್ಲಿ ತಾವು ಅಂತ್ಯ ಸಂಸ್ಕಾರ ಮಾಡಿದೀವಿ, ಅಲ್ಲಿಂದ ಆ ಬೂದಿ ತಗೊಳ್ತೀವಿ. ಬೂದಿ ತಕೊಂಡು ಒಂದು ಮಡಿಕೆಗೆ ಹಾಕೊಂತೀವಿ, ಬಟ್ಟೆ ಕಟ್ಬಿಟ್ಟು ಇಲ್ಲಿಂದ ಒಂದು ದೀಪ, ಕೊಳ್ಳಿ ಐತಲ್ಲ, ಕೊಳ್ಳಿ ಒಂದು ಬೆಂಕಿ ತಗೋತೀವಿ, ಆತ್ಮ ತಕೊಂಡು ಬೆಂಗಳೂರವರೆಗೂ ಪಾದಯಾತ್ರೆ ಮಾಡೋದು ಬಿಡ್ತಾರೆ. ಪಾದಯಾತ್ರೆ ಅಂತೂ ಗ್ಯಾರಂಟಿ ಹೋಗ್ತಾರೆ, ತೊಂದರೆ ಇಲ್ಲ. ಮಲ್ಲಿಯೂರಿಂದ ಪ್ರಾರಂಭ ಆದದ್ದು ಬೆಂಗಳೂರವರೆಗೂ ಹೋಗಿ ತಲುಪಿರ್ತದೆ. ಕೊನೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಪರಿಹಾರ ಅಂತೂ 100% ಬರಲೇಬೇಕು. ನಿಮ್ ಜೊತೆ ಸಂಪೂರ್ಣ ನಾವ್ ಇರ್ತೀವಿ. ಅದು ಎಲ್ಲಿವರೆಗೂ ಹೋಯ್ತದೋ ಹೋಗ್ಲಿ, ಕೇಸು ತಲೆ ಕೆಡಿಸ್ಕೊಬೇಡಿ. ನೀವು ನಮ್ ಜೊತೆನಲ್ಲಿ ಇರ್ತೀನಿ ಅನ್ನೋದಾದ್ರೆ ನಾವು ಮುಂದೆ ಇಲ್ಲ, ನಾವು ಅವ್ರು ಹೇಳ್ದಂಗೆ ಕೇಳ್ತೀವಿ. ಜವಾಬ್ದಾರಿ ನಿಮ್ದು. ಒಟ್ಟಲ್ಲಿ ನಾವು ನಿಮ್ ಜೊತೆಲಿ ಇರ್ತೀವಿ, ನೀವು ನಮ್ ಜೊತೆಲಿ ಇರ್ತೀವಿ ಅನ್ನೋ ಭರವಸೆ ಕೊಟ್ರೆ ಈ ಕೆಲಸ ನಾವು ನಾಳೆ ಸೋಮವಾರ ಪ್ರಾರಂಭ ಮಾಡ್ಬೋದಾ? ನಾಳೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಡುವ, ನಿಮ್ಮ ನೇತೃತ್ವದಲ್ಲೇ ಪ್ರೆಸ್ ಮೀಟ್ ಮಾಡುವ. ನಾವ್ ಮಾಡ್ತಾ ಇದೀವಿ ಅಂತ ಬೇಡ, ನೀವ್ ಮಾಡ್ತಾ ಇದೀರಿ ಅಂತ ಮಾಡುವ, ಸರಿನಾ? ನೀವ್ ಮಾಡ್ತಾ ಇದೀರಿ, ಹೋರಾಟ ನಿಮ್ದು ಅಂತಾನೆ ಮಾಡುವ. ನಿಮ್ ಜೊತೆಗೆ ನಾವ್ ಇರ್ತೀವಿ ಅಷ್ಟೇ, ನಮ್ದೇನು ಇಲ್ಲ. ಮುಂದೆ ನಿಮ್ದೇ ಇಲ್ಲ, ನಿಮ್ ಜೊತೆ ನಾವು ಸಂಪೂರ್ಣವಾಗಿರ್ತೀವಿ. ಮಲ್ಲಿಯೂರಿಂದ ಪ್ರಾರಂಭ ಆದದ್ದು ಸೋಮವಾರ ಬೆಂಗಳೂರವರೆಗೂ ತಲುಪಬಹುದು. ಒಂದಿನ ಬೇಡ, 4 ದಿನ ಆಯ್ತದ, 4 ದಿನ ನಿಲ್ಕೊಂಡು ತಲೆ ಕೆಡಿಸ್ಕೊಬೇಡಿ. ಮಧ್ಯೆ ಎಲ್ಲಿ ಅಂಬೇಡ್ಕರ್ ಭವನ ಸಿಗ್ತವ, ಎಲ್ಲಿ ನಂಬರ್ ಬೀದಿ ಸಿಗ್ತವ, ಅಲ್ಲಿ ಇಸ್ಕೊಂಡು ನೀರು ಕುಡಿಯುವ, ಇಸ್ಕೊಂಡು ಟೀ ಕುಡಿಯುವ, ಅಲ್ಲೇ ಆಗ್ಬೇಕಾದ್ರೆ ಒಂದಷ್ಟು ಮಲ್ಗಿದು ಎದ್ದು ಹೋಯ್ತಾ ಇರಬೇಕು. ಪಾದಯಾತ್ರೆ ಬೆಂಗಳೂರವರೆಗೂ ತಲುಪಬಹುದು, ತಲೆ ಕೆಡಿಸ್ಕೊಬೇಡಿ. ನಿಮ್ ಜೊತೆ ನಾವಿರ್ತೀವಿ. ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಹೋಗ್ಬೇಕು. ಇಷ್ಟೇ ನಮ್ಮ ಇಡೀ ಪ್ರಕರಣ ಏನಿವತ್ತು ರಾಜ್ಯ ವ್ಯಾಪ್ತಿ ಪ್ರಶಸ್ತಿದೆ. ಅದೇ ರೀತಿ ಕೂಡ ಈ ಹೋರಾಟದಲ್ಲಿ ನಾವು ಯಾರು ಹಿಂಸರಿ ಪ್ರಶ್ನೆ ಇಲ್ಲ. ಆಮೇಲೆ ಈ ಹೋರಾಟ ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೇಕು. ಏನಿಗೆ ಬಂದಿರುವಂತ ಬಲ್ವಣ್ಣ ಅವರೇ ಅಂತ ಕುಟುಂಬಗಳು, ಸಾವಿರಾರು ಕುಟುಂಬಗಳು, ಆ ಕುಟುಂಬಗಳಿಗೆ ದಾರಿ ದೀಪ ಆಗ್ಬೇಕು. ಇವು ಮುಚ್ಚಿರೋ ಕೇಸ್ಗಳಲ್ಲಿ ರಿಓಪನ್ ಆಗ್ಬೇಕು. ಆ ನಿಟ್ಟಿನಲ್ಲಿ ಬಲ್ವಣ್ಣ ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿರಗಳನ್ನು ಹೋರಾಟ ಇಲ್ಲ. ಇದು ನಮ್ಮ ಸಮುದಾಯದ ಹೋರಾಟ. ಇದು ಜಾತ್ಯತೀತ ಹೋರಾಟ. ಇಲ್ಲೋಣ ಎಲ್ಲಾ ಸಮುದಾಯದ ಹೆಣ್ಮಕ್ಳು ಬಂದವ್ರೆ, ಆತ್ಮಹತ್ಯೆ ಮಾಡ್ಕೊಂಡವ್ರೆ, ಅವು ಯಾವ ಬೆಳಕು ಬಂದಿಲ್ಲ. ಇವತ್ತು ಬಂದದ ಇದನ್ನು ರಾಜ್ಯಾದ್ಯಂತ ಏನಿಗೆ ಮಹಾಲಕ್ಷ್ಮಿ ಅವರು ಭಸ್ಮಾದ ಅದು ಮತ್ತೆ ಜ್ಯೋತಿ ಅನ್ನುವಂಥದ್ದು ಮಾಡ್ಕೊಂಡು ಇಡೀ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಅಂತ ನಾವು ಪಾದಯಾತ್ರೆ ಮುಖಾಂತರ ಹೋಗಿ ಸರ್ಕಾರದ ಗಮನ ಸೆಳಿಬೇಕು. ಇದೊಂದು
ಒಂದು ದೊಡ್ಡ ರಾಜ್ಯದ ಸಂದೇಶ ಹೋಗ್ಬೇಕು. ಕೂಡಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ನಾವು ಬೇಕೋ ಬೇಡವ ಪೂರ ಬಂದ್ ಆಗ್ಬೇಕು. ಇಂಥ ಬಡ ಕುಟುಂಬಗಳಿಗೆ ಮಾರಕ ಆಗ್ಬಾರ್ದು. ಆ ಹೋರಾಟಕ್ಕೆ ನಿಮ್ಮೆಲ್ಲರೂ ಸಂಪೂರ್ಣ ಸಹಕಾರ ಬೇಕು. ನೀವೇ ಮುಂಚೆ ನಿಂತ್ಕೋಬೇಕು. ನಿಮ್ಮಿಂದೆ ನಾವು ಅಷ್ಟೇ. ಏನಾದ್ರು ಹೋರಾಟ ಇಲ್ಲ, ನಮ್ದಲ್ಲ ಹೋರಾಟ, ನಿಮ್ದೇ ಹೋರಾಟ. ನಿರಂತರವಾಗಿ ನಿಮ್ ಜೊತೆ ಕೈ ಜೋಡಿಸಿರ್ತದೆ. ನೀವು ಒಂಚೂರು ನೋವಾಗ್ಬಿಟ್ಟು ಬಿಡುದಿಲ್ಲ. ಬನ್ನಿ. ಎಂದೇ ಹೋರಾಟ ಆಗಿರ್ಲಿ, ಅದೆಂತ ಕಾನೂನು ವ್ಯವಸ್ಥೆಗಳು ಬರ್ಲಿ, ನಮ್ಮ ಹೋರಾಟ ಹತ್ತಿಕ್ಕಕ್ಕೆ ಮೊಬೈಲ್ ಹಂಗೆ ಒಂದ್ ಚೇರ್ ಕೊಡು ಅಣ್ಣಂಗೆ ಅವ್ರಿಗೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ನೀವು ನಮ್ ಜೊತೆಲಿರಿ, ನಾವು ನಿಮ್ ಜೊತೆಲಿರ್ತೀವಿ. ಈ ಹೋರಾಟನ ನಾಳೆ ಒಂದ್ press meet ಮಾಡ್ಬಿಡಿ. ಈ ಇಷ್ಟೆಲ್ಲ ಆಯ್ತು. DC ಅವರು ಅವತ್ತು ಬಂದು ನಮ್ಗೆ ಭರವಸೆ ಕೊಟ್ಟು ಹೋದ್ರು. ಏನಂತ, ನಾವು ನಿಮ್ಮನ್ನ ಕರೆಸ್ತೀವಿ, ನಿಮ್ ಸಮ್ಮುಖದಲ್ಲಿ ಅವ್ರನ್ನ ಕರೆಸ್ತೀವಿ, ಕರ್ಸದ್ಮೇಲೆ ಅದೇನ್ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಿ. ಅಲ್ವಾ, ನಿಜ ತಾನೆ? ನಿಮ್ಗೆ ಅದಾದ್ಮೇಲೆ ಬಾಡಿ ತಕೊಂಡ್ಬಂದು ನಾವು ಏನಂತೆ ಸಂಸ್ಕಾರ ಮಾಡ್ಬೇಕು, ಸಂಸ್ಕೃತಿ ಪ್ರಕಾರ ಮಾಡ್ದೋ. ಈಗ ಅದಾದ್ಮೇಲೆ DC ಅವ್ರು ಏನಾದ್ರು ನಿಮ್ ಕಂಡ್ರ? ಯಾರು ಬಂದಿದ್ರು? ಇದು ಇಲಾಖೆಯವ್ರು ಯಾರು ಬಂದಿದ್ರು? ತಹಸೀಲ್ದಾರ್. ಏನು ಜೀಪಲ್ಲಿ ಯಾರ್ಯಾರನ್ನ? ನನ್ನ ಒಬ್ನೇ. ನಿಮ್ಮೊಬ್ಬರನ್ನೇ? ಆಮೇಲೆ ಎಲ್ಲೂ ಕರ್ಕೊಂಡು ಶೇಖರು ಎಲ್ಲಿ? ಹೇಳಿ ಏನಿಲ್ಲ. ಮಂಡ್ಯಕನ್ ಹೇಳಣ್ಣ, ಏನು ಇಲ್ಲ, ಹೇಳಣ್ಣ, ನಿನ್ ಪಂಡ್ ನೀನು ಹೇಳ. ಮಂಡ್ಯ ಕರ್ಕೊಂಡಿರೋಣ. ಕರ್ಕೋಯಲ್ಲಿ DC ಆಫೀಸ್ಗೆ ಒಳಗೆ ಕರ್ಕೊಂಡು ಅಲ್ಲೇ ಧರ್ಮಸ್ಥಳ ಮಗ ಬಂದು ಕೂತಿರು. ಧರ್ಮಸ್ಥಳ ಸಂಘದವ್ರು ಬಂದು ಗಂಡಸ ಗಣಸು ಇನ್ನೂ 6 ವರ್ಷ ಜನ ಆ ಕಡೆ ಇದ್ರು. ಅವನೊಬ್ನ ಒಳಗೆ ಕೊಟ್ರು. ಅವರು DC ಕಳಿಸ್ಬಿಟ್ರು. DC ಆಮೇಲೆ ಬರೋದು. ನನ್ ಕೇಳೋರು ಏನಾಯ್ತಪ್ಪ ಘಟನೆ ಅಂತ. ಹಿಂಗೆ ನಾವು ಕೆಲಸಕ್ಕೆ ಹೋಗಿದ್ವಿ, 1700 ರೂಪಾಯಿ ದುಡ್ಡು ಕಟ್ಬೇಕಾಯ್ತು. ಅದಕ್ಕೆ ಒಂದೊಂದ್ಸರಿ ನಮ್ಮ ಹೆಸರು ಬಂದು ಗಲಾಟೆ ಮಾಡ್ದಂತ ನನ್ನ ಗಂಡ ಕೆಲಸಕ್ಕೆ ಹೋಗಿ ಬರ್ತಾನ ಕಟ್ಟನ ಹೋಗವ ಅಂತ ಅಂದು ಪುನಃ ಬಂದು ಮಾನ ಇಲ್ಲೇ ಗೋಲ್ಡ್ ಬೋದು ನಿಮ್ಮ ಗಂಡ ನೀನು ಕೇಸ್ ಕೊಟ್ಬಿಡು ಅಂತ ನನಗೆ ಫೋನ್ ಮಾಡ. ಹಾಗಂತೆ ಯಾಕವ ನಂಗೆ ಹಾಗಂತ ಫೋನ್ ಮಾಡಿ ಇನ್ನೊಂದು 5 ನಿಮಿಷ ಗದ್ದೆ ಹೋಯ್ತಾ ಮಂದಿ ಇರೋ ಕಟ್ಟು ಕೊಡ್ತೀನಿ ಅಂದಕ್ಕ ಇಷ್ಟು ಘಟನೆ ನಡೆದಿದೆ. ಅಷ್ಟೊತ್ತೆ ಇವರು ಇದು ಮಾಡ್ಕೊಂಡು ಆಮೇಲೆ ಫೋನ್ ಮಾಡಿದ್ರು. ನಾನು ಕಾಲಕ್ಕೆ ತೊಳೆದಿಟ್ಟಿದ್ದೆ, ಆ ಫೋನ್ ಮಾಡಿದ್ರೆ ಹೋಗಿ ಬಂದಿದ್ದು ಗಾಡಿ. ಆಯ್ತು, ಅದೆಲ್ಲ ಅವತ್ತಾಯ್ತು. ನಿನ್ನೆ ನಿಮ್ಮನ್ನ ತಹಸೀಲ್ದಾರ್ ಕರ್ಕೊಂಡು ಹೋದ್ರಲ್ಲ, ಒಳಗೆ ಕರ್ಕೋಗಿ ಏನಾಯ್ತು ಅದೇ ಈ ಘಟನೆ ಹೇಳ್ತೀವಿ ಸರ್ ತಹಸೀಲ್ದಾರ್. ಆಮೇಲೆ ಅಂದ್ರು, ನೋಡಪ್ಪ FIR ಅದೆಲ್ಲ ಬೇಕಾಗಲ್ಲ, ನೀ ಯಾರು ಹಂಗೆ ಆಡ್ಕೋದ್ರೆ ₹1 ಸಿಕ್ಕಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೊಡೋದ, ಕೇಸ್ ಆಡೋ ಜಿನ್ಕ ನೀನು ಬಂದು ಬರ್ನೇವಲ್ದು ಸಂಘಟನೆ ಅವರೆಲ್ಲ ಕಟ್ಕೋಬೇಡ ನೀನು. ಈಗ ನಾಳೆ ಶನಿವಾರ ತಹಸೀಲ್ದಾರ್ ಆಫೀಸ್ ಹೋಗಿ 50,000 ಕೊಟ್ಬಿಟ್ರೆ ಇವ್ರಿಗೆ 50,000 ಕೊಡಿ, ಯಾವ ಗಿಡು ಏನೋ ಮಾಡ್ಕೋಬೇಡಿ, ಕೊಟ್ಟು ಕಳಿಸಿ. ನಾನು ಇಲ್ಲಿ ಏನಿರಪ್ಪ ಇವರು ಮೆಂಬರ್ನೆಲ್ಲ ಕರೆದು ನಾನು ಮಾತಾಡ್ತೀನಿ. ಧರ್ಮಸ್ಥಳದಿಂದ ಬರ ಅವ್ರಿಗೆ ಏನು ಬೇಕೋ ಅವ್ರನ್ನ ಕೊಡಿಸ್ತೀನಿ. ನೀನು ಸಂಘಟನೆಗಳನ್ನೆಲ್ಲ ಕಟ್ಕೊ ಇದು ಮಾಡಿದ್ರೆ ನಿಮ್ಗೆ 5 ರೂಪಾಯಿ ಸಿಕ್ಕಲ್ಲ. ಅವರು ಕುಣಿತವ್ರ ಕುಣಿಲ್ಲ, ಅವ್ರನ್ನ ನೀನು ಸಿಕ್ಕಲ್ಲ, ಕೇಸ್ ಬುಕ್ ಅವ್ರ MLA ಅವ್ರು ಬೇಕಲ್ಲ ಫೋನ್ ಮಾಡಿ ಕಳಿಸ್ತೀನಿ. ನಿಮ್ಮ ಮನೆಲ್ಲ ಶನಿವಾರ ಹೋಗಪ್ಪ ಅಂತ. ನಿನ್ನೆ ಕಾಸು ಇಸ್ಕೊಟ್ರು? ಸೈನ್ ಮಾಡಿದ್ರ? ನೀವು ಧರ್ಮಸ್ಥಳ ಸಂಘದವ್ರ ಜೊತೆ ಏನೋ ಮಾತಾಡಿದ್ರ ಅಲ್ಲಿ? ಅವರು ಬಂದು ಈಚೆ ಕೈ ಹಿಡ್ಕೊಂಡು ಬಂದು ನಾನೇನಿದ್ರು ಮಾಡ್ಕೊಡ್ತೀನಿ ನಿಮ್ಗೆ, ಹೆದರ್ಕೋಬೇಡಿ, ಆಯ್ತು ಆಯ್ತು ಅಂತ ಹಿಡ್ಕೊಂಡು. ಧರ್ಮಸ್ಥಳ ಸಂಘ ಲೇಡೀಸು ಜೆಂಟ್ಸು? ಅವರು ಗಂಡಸು. ಹೆಂಗಿದ್ರು? ಎಷ್ಟು ವರ್ಷ ಆದ್ರು? ಸ್ವಲ್ಪ ಕುಳ್ಳಾಗ ಚೆನ್ನಾಗಿರ್ಬೇಕು. ಅವ್ರ ಹೆಸರೇನಾದ್ರು ಗೊತ್ತಿತ್ತ ನಿಮ್ಗೆ? ಬೇರೆ ಹಿಂದಿ ಭಾಷೆ ಹೇಳ್ತೀವಿ. ಹಿಂದಿಯವರು? ಹಿಂದಿಯವರು? ತಮಿಳವರು? ತಮಿಳವರು. ಪಾಂಡ್ಯನ್ ಅಂತ ಅವ್ರ ಹೆಸರು? ಅವ್ರ ಹೆಸರೇನಾದ್ರು ಪಾಂಡ್ಯನ್ ಅಂತ ಏನಾದ್ರು ಕರೀತಿದ್ದ? ತಮಿಳ್ ಮಾತಾಡ್ತಿದ್ದ? ಕನ್ನಡ ಮಾತಾಡೋದು. ಕನ್ನಡ. ಆಮೇಲೆ DC ಅವ್ರು ಇನ್ನೇನಂದ್ರು? ಅಷ್ಟಂದ್ಬಿಟ್ಟು ಆಯ್ತು ನಾನು ವ್ಯವಸ್ಥೆ ಮಾಡ್ತೀನಿ, ಕರ್ಕೊಂಡು ನೀವು ಹೋಗ್ಲಿ. ಆಯ್ತು, ಧರ್ಮಸ್ಥಳ ಸಂಘದಿಂದ ಇಷ್ಟೆಲ್ಲ ಇಷ್ಟು ಕೊಡಿಸ್ತೀನಿ ಅಂತ ಏನಾರು ಹೇಳಿದ್ರು? ಅದನ್ನೇ ಹೇಳಿದ್ರು. ಎಷ್ಟು ಕೊಡಿಸ್ತೀನಿ? ಏನಪ್ಪ ಎಷ್ಟು ಅಂದ್ರೆ ಸಾರ್ ಏನ್ ನಿಮಗ್ ಗೊತ್ತಿಲ್ಲ ಸರ್, ಈಗ 1 ಕೋಟಿ ಕೊಟ್ರೆ ತನ್ನ ನನ್ನ ಬಂದಾಳ ಸರ್, ನಿಮ್ಮ ಅದೇನೇನ ಇದ್ ಮಾಡಿ ಸರ್ ಅಂದ್ವಿ. ಹಾಗೆ ನಾನು ಅವ್ರೊಂದು ಕರೆಸ್ಬಿಟ್ಟು ಒಳಗೆ ಮಾತಾಡಿ ಈ ಶನಿವಾರ ಎಲ್ಲ ಕಳಿಸ್ತೀನಿ, ಗಿಡು ಏನೋ ಮಾಡ್ಕೋಬೇಡಿ ಅಂತ.
ಎಷ್ಟು ಅಂತ ಏನಾದ್ರು ಬಾಯ್ಬಿಟ್ಟು ಹೇಳಿದ್ರೆ ಬಾಯ್ ಬಂದಿಲ್ಲ. ಈ ಸರ್ಕಾರದಿಂದ ಬರೋ ದುಡ್ಡು ಬರ್ತದೆ ಬಿಡ್ರಿ, ಅದನ್ನ ಯಾರು ಹೇಳಿದ್ರು ಗೊತ್ತಿದೆ, ಯಾರು ಹೇಳಿದ್ರು ಗೊತ್ತಿದೆ. ಧರ್ಮಸ್ಥಳ ಸಂಘದಿಂದ ಇಷ್ಟೆಲ್ಲ ಇಷ್ಟು ಕೊಡಿಸ್ತೀನಿ ಅಂತ ಹೇಳಿದ್ರು. ಬಾಯ್ ಬಂದಿಲ್ಲ. ನಾನು ಹೇಳಿ ಅವ್ರಿಗೆ ನಮ್ಮ ವ್ಯವಸ್ಥೆ ಮಾಡ್ತೀನಿ ಧರ್ಮಸ್ಥಳ ಇವಾಗ ನೀವು ಹೋಗಪ್ಪ ಅಂತ ಕೊಡ್ತೀನಿ ಅಂತ ಬಾಯ್. ಎಷ್ಟು ಜನ ಬಂದಿರು ಧರ್ಮಸ್ಥಳ ಸಂಘ? ಈ ಒಳಕ ಒಬ್ಬನ್ನೇ ಕರೆಸಿದ್ವಿ. ಈಚಾದ ಯಾವ ಲೇಡೀಸ್ ಬಂದ್ರೆ ನಿಮ್ಮಂಗೆ ಜ್ವರ ತೀರೋಗಿಲ್ಲ. ಒಬ್ಬ ಒಂದು ಇಬ್ಬರು ತಹಸೀಲ್ದಾರ್ ಏನ್ ಹೇಳಿದ್ರು? ತಹಸೀಲ್ದಾರು ನಿಂಗೇನ್ ಬೇಕು ಕೇಳಕಪ್ಪ, ಒಳ್ಳೆ ಇದು ನಮ್ಮ ಇವರು DC ಅವರು ನಿಂಗೇನ್ ಬೇಕು ವ್ಯವಸ್ಥೆ ಮಾಡ್ಕೊಡ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸೋಬೇಡ, ₹1 ಯಾರು ಕೊಡಲ್ಲ. ಇದ್ರ ಕಲ್ಲಲ್ಲಿ ಕೇಸ್ ಆಡಿ ಬೇಕಾದ್ರೆ ನೀನ್ ತಕೊ, ಕೇಸ್ ಆಡಲ್ಲ ₹1 ಕೊಡ್ಬೇಕು. ಏನ್ ಕೊಡ್ತಾರ ಅದು ಇಸ್ಕೊಂಡು ಸುಮ್ಮನೆ ಈಗ ಆಯ್ತು. ಈಗ ಅವ್ರು ಹೇಳಿದ್ರಲ್ಲ, ಅದನ್ನ ನೀವು ರೆಡಿ ಇದೀರೋ? ಇಲ್ಲ ಹೋರಾಟಗಾರರ ಜೊತೆ ಬಂದಿರೋ? ಇಲ್ಲ ಅವ್ರು ಹೇಳ್ದಂಗೆ ಕೇಳಿರೋ? ನೀವೇನ್ ಹೇಳ್ತೀರ? ಹಂಗೆ ನಾವೇನ್ ಒತ್ತಾಯ ಮಾಡೋದಿಲ್ಲ. ನೀವ್ ಸರ್ ಐತಿರಿ ಅಂದ್ರೆ ನಮ್ದೇನ್ ತಕರಾರಿಲ್ಲ, ನೀವು ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಕೇಳಿ ನಾವು ಒಂದು ₹10 ನಂಗ್ರಾಣಿಗೆ ನಿಮ್ ಸಾವಿನ ಮನೆಗೆ ಬಂದು ತುರ್ತಿನೂ ಆಸೆ ನಮ್ ದರಿದ್ರನು ನಮ್ಗಿಲ್ಲ. ಭಗವಂತ ನಮ್ಗೆ ಕೊಡುವಷ್ಟು ಕೊಟ್ಟಾನೆ. ನಾವ್ ಇವತ್ತು ಕಾರಲ್ಲಿ ಓಡಾಡ್ತಿರೋದು ಅನುಕೂಲವಾಗಿದ್ವಿ. ನಮ್ಗೆ ಒಂದು ನೋವಾಗಿರೋ ಮನೆಗೆ, ಒಂದ್ ಸಾವಾಗಿರೋ ಮನೆಗೆ ಒಂದ್ ನ್ಯಾಯ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಪ್ರಯತ್ನ ಮಾಡೋದಷ್ಟೇ. ಯಾರ ಮೇಲೆ ಕೇಳಿ, ನಮ್ಗೆ ಯಾರ ಮೇಲೆ ದ್ವೇಷನೂ ಇಲ್ಲ, ನಿಮ್ ಮೇಲೆ ಪ್ರೀತಿನೂ ಇಲ್ಲ. ನಮಗೂ ನಿಮ್ಗೆ ಏನಾದ್ರು ಪರಿಚಯ ಇತ್ತಾ? ಏನೂ ಇಲ್ಲ. ಅವ್ರಿಂದ ಏನಾದ್ರು ಅನುದಾನ ಏನೋ ಒಂದಷ್ಟು ಸಹಾಯಧನ ಬಂದ್ರೆ ₹10 ಅವ್ರಿಗೂ ಕೊಡ್ಬಿಡಿ. ₹10 ಟೀ. ನಿಮ್ ಮನೇಲಿ ಯಾವ ತರ ಒಂದಿನ ಟೀ ಕುಡಿದಿಲ್ಲ, ಮುಂದಕ್ಕೆ ಬಂದ್ರೆ ಒಂದಿನ ಊಟನೂ ಮಾಡೋದಿಲ್ಲ. ನಿಮ್ ಮನೇಲಿ ಒಂದ್ ತೊಟ್ಟು ನೀರ್ನು ಕುಡಿದಿಲ್ಲ. ನಿಮ್ದು ಏನು ನಿಮ್ಗೇನ್ ಪರಿಹಾರ ತಲುಪುದಿಲ್ಲ. ನಿಮ್ ಕತೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ದುಡ್ಡು ನೋಡ್ಕೊಂಡ್ ಬಂದವರಲ್ಲ ನಾವು. ಸಾವಾಗೈತೆ ಅಂತ ನೋಡ್ಕೊಂಡು ಅಲ್ಲಿ ಆಗೈತೆ ಈ ಮನೆಗ್ ನ್ಯಾಯ ಬೇಕು ಅಂತ ಬಂದವರು. ಈಗ ನಿಮ್ಗೆ ಅವ್ರು ಹೇಳದ್ ಏನಾದ್ರು ಒಪ್ಪಿಗೆ ಅನ್ನೋದಾದ್ರೆ ನೀವು ಅವ್ರ ಜೊತೆ ನೀವು ₹10 ಕೊಡ್ತಾರೋ 10 ಕೋಟಿ ಕೊಡ್ತಾರೋ ಈ ಚೆನ್ನಾಗಿರಿ, ನಮ್ದೇನ್ ತಕರಾರಿಲ್ಲ. ಓಡಾಡಿದಾರಲ್ಲ ಇದು ನಮ್ಮ ನೀವ್ ಹೇಳ್ದಂಗೆ ಆಗ್ಲಿ, ನೀವ್ ಹೇಳ್ದಂಗೆ ಆಗ್ಲಿ. ಬೇಡ ಮಲ್ವಣ್ಣ, ಈಗೇನು ಗೊತ್ತಾ, DC ಅವ್ರು ಹೇಳಿರೋದು ನಾನು ಅವ್ರ ಕರೆದು ಮಾತಾಡಿ ನಿಮ್ಗೆ ನಾನು ವಿಚಾರ ಮುಟ್ಟಿಸ್ತೀನಿ, ನಿಮ್ಮನ್ನು ಕಲಿಸ್ತೀನಿ, ಮಾತಾಡ್ತೀನಿ ಅಂತ ಹೇಳಿದ್ರು. ಅವರು ನಿಮ್ಮನ್ನ ಸಪರೇಟ್ ಆಗಿ ಕರ್ಕೊ ಹೋಗವ್ರ. ನಾವು ಅದ್ ಯಾಕೆ ಕರ್ಕೊ ಹೋದ್ರು ಅಂತ ನಾವು ಪ್ರಶ್ನೆನೂ ಮಾಡಲ್ಲ. ಹೋರಾಟ ನೀವು ಮಾಡಕ್ ರೆಡಿ ಇದ್ದೀರಾ? ನಿಮ್ ಜೊತೆ ನಾವು ರೆಡಿ ಇದೀವಿ. ಸೋಮವಾರ ಶುರು ಮಾಡ್ಬೋದು, ನಾಳೆ ಒಂದು ಪ್ರೆಸ್ ಮೀಟ್ ಮಾಡ್ಬೋದು. ಸರಿನಾ? ಆಗ್ಬೋದಾ? ಆ ಹೇಳಿಕೆ ಕೂಡ ನಮ್ಮ ಹತ್ರ ಇದೆ. ಇನ್ನೂ ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ಹೊರಗಡೆ ಬರ್ತದೆ ನೋಡಿ. ಇದು ಈ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಇರುವಂತ IPS IAS ಅಧಿಕಾರಿಗಳು ಏನು ನಾವು 250 ವರ್ಷಗಳಿಂದ ಹಿಂದೆಯೇ ಏನು ಧರ್ಮಸ್ಥಳದಲ್ಲಿ ಏನು ಅಲ್ಲಿ ಜಾಂಡ ಊರಿರುವಂತ ರಾಕ್ಷಸರಿದ್ದಾರ, ರಕ್ತ ಪಿಪಾಸುಗಳಿದ್ದಾರ, ಅತ್ಯಾಚಾರಿಗಳಿದ್ದಾರ, ಹೇಗೆ ಅವರು ಇಲ್ಲಿ ತನಕ ಒಂದೇ ಒಂದು ಕೇಸುಗಳನ್ನು ಹಾಕೊಳ್ಳದೆ ಎಲ್ಲವನ್ನು ಮುಚ್ಚಿಸ್ಕೊಂಡು ಬಂದಿದ್ದಾರ. ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. DC ಇಟ್ಕೊಂಡು ಆರೋಪಿ ಹೋಗ್ತಾನೆ DCಯಲ್ಲಿಗೆ, ಯಾರು ಪಾಂಡ್ಯನ್ ಅನ್ನುವಂತ. ನಾವು ಅಲ್ಲಿ RTIಯಲ್ಲಿ DC ಆಫೀಸ್ಗೆ ಇಂತಿಂತ ಸಾರಿಕೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ CC ಫುಟೇಜ್ ಕೊಡು ಅಂತ ಹೇಳಿದ್ರೆ CC ಫುಟೇಜ್ ಹಾಳಾಗಿದಂತೆ. DCದು ಉತ್ತರ, CC ಫುಟೇಜ್ ಸರಿ ಇಲ್ಲ ನಮ್ದು. ಅರೆ ಹೇಗೆ ಸ್ವಾಮಿ ಆರೋಪಿಗಳು ಸಿಗೋದು? ಹೇಗೆ ಅತ್ಯಾಚಾರಿಗಳು ಸಿಗೋದು? ಹೇಗೆ ಆರೋಪಿಯನ್ನು ಬಂಧಿಸ್ತೀರಿ? ಕಾರ್ಯಾಂಗದ ವ್ಯವಸ್ಥೆಯೇ ಈ ಏನು ವೀರೇಂದ್ರ ಹೆಗ್ಗಡೆಯ ಕಾಲಿನ ಬುಡದಲ್ಲಿ ಬಿದ್ದು ನತಮಸ್ತಕರಾಗಿ ಸತ್ರೆ, ರಾಜಕೀಯ MLAಗಳು, MP ಗಳು, ಮುಖ್ಯಮಂತ್ರಿ, DCM ಇವರ ಪಾದದ ಧೂಳಾಗಿ ಸತ್ರೆ ನ್ಯಾಯ ಸಿಗ್ತದ ಸ್ವಾಮಿ? ನ್ಯಾಯ ಸಿಗ್ತದ? ನನ್ನ ಪ್ರಶ್ನೆ ಮಾಡಬೇಕಲ್ಲ. ಯಾರು ಮಾಡಬೇಕು? ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೆದಲ್ಲಿ ಒಂದೇ ಒಂದು ಬೇರೆ ಜಾತಿಯ ಹುಡುಗಿಯರಿಲ್ಲ. ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಯಾಕೆ ಗೊತ್ತಾಗೋದಿಲ್ಲ ಇವರಿಗೆ? ಯಾಕೆ ಗೊತ್ತಾಗೋದಿಲ್ಲ? ನಾವು ಮಾತಾಡಿದ್ರೆ ನಮ್ಮ ಬಾಯಿ ಮುಚ್ಚಿಸ್ತೀರಿ, ನಮ್ಮ ಕೊಲೆಗೆ ಪ್ರಯತ್ನ ಮಾಡ್ತೀರಿ, ವಾಮಾಚಾರದ ಮುಖಾಂತರ ನಮ್ಮನ್ನು ಬಲಿಪಶು ಮಾಡಲಿಕ್ಕೆ ನೋಡ್ತೀರಿ, ಬಲಿ ತೆಗೊಳ್ಳಿಕ್ಕೆ ನೋಡ್ತೀರಿ.
ನಮ್ಮ ಈ ಸತ್ಯದ ಹೋರಾಟಕ್ಕೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಸನಾತನ ಹಿಂದೂ ಧರ್ಮದ ಶಕ್ತಿಯೇ ನಮ್ಮನ್ನು ಇವತ್ತು ಕಾಯುವಂಥದ್ದು. ಅದರಿಂದಾಗಿ ಕಳೆದ ನಿರಂತರ 12 ವರ್ಷದಿಂದ ಸೌಜನ್ಯಳ ಕಳೆದ 25 ವರ್ಷಗಳಿಂದ ಅವರ ಅನ್ಯಾಯದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಾವು. ಇದು ಆ ನ್ಯಾಯಪೀಠದ ಆ ಧರ್ಮಪೀಠದ ಶಕ್ತಿ. ಅದನ್ನು ಪದೇ ಪದೇ ನಾನು ಈ ಸನಾತನ ಹಿಂದೂ ಧರ್ಮಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಳಿ ಎದ್ದೇಳಿ, ನಿಲ್ಲದಿರಿ ಗುರು ಮುಟ್ಟುವ ತನಕ. ಇದು ಹಿಂದುತ್ವ ಸ್ವಾಮಿ, ಇದು ಹಿಂದೂ ಧರ್ಮ. ಬೊಗಳೆ ಬಿಡುವಂತ ವೇದಿಕೆಯಲ್ಲಿ ಕಾಲಿನ ತುದಿಯಲ್ಲಿ ನಿಂತು ಬೊಗಳೆ ಬಿಡುವಂತ ಹಿಂದೂ ನಾಯಕರುಗಳು, ನತಮಸ್ತಕರು, ಷಂಡರ್ ಇವರೆಲ್ಲ ಪಾಪಿಗಳು. ಇವರೆಲ್ಲ ಯಾಕೆ ಮಾತಾಡೋದಿಲ್ಲ? ಇದನ್ನು ಯಾಕೆ ಮಾತಾಡೋದಿಲ್ಲ?